ನಮ್ಮ ಕೈಯಿಂದ ಮಿಸ್ಟೇಕ್ ಆಗಿದೆ, ಅಧಿಕಾರಿಗಳೊಂದು ಮಿಸ್ಟೇಕ್ ಮಾಡಿದರೆ ಅದನ್ನು ತಗ್ಗಿಸುವಂಥ ಕೆಳಗೆ ತರುವಂಥ ಕೆಲಸವನ್ನು ಮಾಡಲಿಲ್ಲ. ನಂತರ ಇದೆಲ್ಲ ಆಗ್ತದೆ, ಗಾಳಿಗೆ ಹೋಗುವಂಥದ್ದು. ವರ್ಷಕ್ಕೆ 4 ಧ್ವಜ ಬದಲಾವಣೆ ಮಾಡಬೇಕು. ಈ ಸ್ಟೋರಿ ಕಟ್ಟುವ ಮನುಷ್ಯರಿಗೆ ಇಷ್ಟವರೆಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಹೊಸ ಧ್ವಜವನ್ನು ಹಾಕಿ ಪುನಃ ಎತ್ತರಕ್ಕೆ ಹಾರಿಸ್ತೇವೆ. ಧ್ವಜಸ್ತಂಭ ಈಗ ರಾಷ್ಟ್ರಧ್ವಜ ಅಂದರೆ ಮೊನ್ನೆ ಗಾಳಿ ಮಳೆಗೆ ಹಾಳಾಗಿದೆ, ತೆಗೆದುಕೊಂಡ ಕೆಲಸ ಆಗಿದೆ. ಏನು ಪ್ರಾಬ್ಲಮ್ ಆಯಿತು, ಅದಕ್ಕೆ ಈಗ ನೆಕ್ಸ್ಟ್ ಏನು ಸೊಲ್ಯೂಷನ್? ನೋಡಿ, ಈ ದೇಶದ ಮೇಲೆ ಯುವ ಪೀಳಿಗೆಗೆ ಪ್ರೀತಿ ಹೆಚ್ಚಾಗಬೇಕು. ದೇಶದ ಒಳಗಿರುವ ಜನರ ವ್ಯತ್ಯಾಸಗಳು ನಾವು ಒಂದು ಅನ್ನೋ ದೇಶ ಪ್ರೇಮ ಹೆಚ್ಚಾಗಬೇಕು. ಈ ದೇಶದ ಧ್ವಜ ಎತ್ತರಕ್ಕೆ ಹಾರಬೇಕು. ತಾಲೂಕು ಮಟ್ಟದಲ್ಲಿ ಎಲ್ಲಿಯೂ ಕೂಡ ಇಷ್ಟು ದೊಡ್ಡ ಧ್ವಜ ಇಲ್ಲ. ಆ ಧ್ವಜವನ್ನು ಹಾಕಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಆ ಧ್ವಜವನ್ನು ಹಾಕಿದೆ. ತಪ್ಪು ಒಂದು ಚಿಕ್ಕದಾಗಿದೆ. ಮಳೆ ಬರುವಾಗ ಈ ಧ್ವಜವನ್ನು ಕೆಳಗಿಳಿಸುವಂಥ ಕೆಲಸ ಆಗಬೇಕು. ನಗರಸಭೆಯವರು ಬಂದು ಒಂದು ಬಟನನ್ನು ಒತ್ತಿದರೆ ಅದೆಲ್ಲ ಕೆಳಗಡೆ ಬಂದು ನಿಲ್ತದೆ. 6 ಫೀಟ್ ಮೇಲೆ 8 ಫೀಟ್ ಮೇಲೆ ಬಂದು ನಿಲ್ತದೆ. ಆನಂತರ ಮಳೆ ಬಿಟ್ಟ ಮೇಲೆ ಅದನ್ನು ಪುನಃ ಬಟನ್ ಪ್ರೆಸ್ ಮಾಡೋ ಮೂಲಕ ಅದು ಮೇಲೆ ಹೋಗಬೇಕು. ಇದು ಅನ್ಎಕ್ಸ್ಪೆಕ್ಟೆಡ್ ರೈನು, ಗಾಳಿ ಬಂದಿದೆ, ಇವರು ಯಾರು ಇರಲಿಲ್ಲ, 6 ಗಂಟೆಗೆ ಎಲ್ಲ ಹೋಗಿದ್ದಾರೆ. ಮತ್ತು ಮೊನ್ನೆ ಆಗಿದೆ ತಾನೆ, ಅದಕ್ಕೆ ಯಾರಿಗೆ ಒಬ್ಬರಿಗೆ ವಹಿಸ್ಕೊಡ್ಬೋದಿತ್ತು. ಆ ಡ್ಯೂಟಿಯನ್ನು ಅವರು ಅಲೋಕೇಶನ್ ಮಾಡಲಿಲ್ಲ. ಮಳೆ ಬಂದು ಗಾಳಿ ಹೊಡೆದು ಹೊಡಿತದೆ. ನೀವು ಗೂಗಲಲ್ಲಿ ಹೋಗಿ ನೋಡಿ. ಈಗ ಪುಣೆಯಲ್ಲಿರುವಂಥ ಇರ್ಬೋದು, ಬೆಳಗಾಮಲ್ಲಿರುವಂಥ ಧ್ವಜ ಇರ್ಬೋದು, ಇದನ್ನೆಲ್ಲ ಮಳೆಗಾಲದಲ್ಲಿ ಕೆಳಗೆ ಇಳಿಸ್ತಾರೆ. ನಮ್ಮ ದೇಶದ ಬಾರ್ಡ್ರು ಯಾವ ಬಾರ್ಡ್ರದ್ದು ಹೋಗಲ್ಲ, ವಾಘ ಬಾರ್ಡ್ರಲ್ಲಿ ಒಂದು ಬಿಟ್ಟರೆ ಬಾಕಿ ಅದು ಇಷ್ಟು ಹೈಟ್ ಇಲ್ಲ, ಅದನ್ನು ಬಿಟ್ಟರೆ ಬಾಕಿದು ಎಲ್ಲ ಕಡೆ ಮಳೆಗಾಲದಲ್ಲಿ ಗಾಳಿಗೆ ಅದನ್ನು ಕೆಳಗಡೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನಮ್ಮ ಕೈಯಿಂದ ಮಿಸ್ಟೇಕ್ ಆಗಿದೆ, ಅಧಿಕಾರಿಗಳೊಂದು ಮಿಸ್ಟೇಕ್ ಮಾಡಿದರೆ ಅದನ್ನು ತಗ್ಗಿಸುವಂಥ ಕೆಳಗೆ ತರುವಂಥ ಕೆಲಸವನ್ನು ಮಾಡಲಿಲ್ಲ. ಈಗ ಹೊಸ ಧ್ವಜವನ್ನು ಅಳವಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಮಳೆಗಾಲದಲ್ಲಿ ಅದನ್ನು ತೆಗೆದಿಡುವಂಥ ಕೆಲಸವನ್ನು ಮಾಡ್ತೀವಿ. ನಂತರ ಇದೆಲ್ಲ ಆಗ್ತದೆ, ಗಾಳಿಗೆ ಹೋಗುವಂಥದ್ದು. ವರ್ಷಕ್ಕೆ 4 ಧ್ವಜ ಬದಲಾವಣೆ ಮಾಡಬೇಕು. ಮಳೆಗಾಲದಲ್ಲಿ ಬದಲಾವಣೆ ಮಾಡಬೇಕು, ಬೇಸಿಗೆಗಾಲದಲ್ಲಿ, ಚಳಿಗಾಲದಲ್ಲಿ ಅದು ನಾರ್ಮಲ್ ಹರಿಯುತ್ತದೆ, ಅದನ್ನು ಪುನಃ ಚೇಂಜ್ ಅದಕ್ಕೆ ಎಂಥ ಒಂದು ಸ್ಟೋರಿ ಕಟ್ಟುವಂಥದ್ದು, ಅದು ಹೀಗಾಯಿತು, ಅದು ಹಾಗಾಯಿತು. ಈ ಸ್ಟೋರಿ ಕಟ್ಟುವ ಮನುಷ್ಯರಿಗೆ ಇಷ್ಟವರೆಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಇವರು ಸ್ಟೋರಿ ಕಟ್ಟುವುದೇ ಕೆಲಸ. ಇದರಿಂದ ಪುತ್ತೂರಿನ ಅಭಿವೃದ್ಧಿ ಆಗೋದಿಲ್ಲ ಅಂತ ನಾನು ಹೇಳೋದು. ಪೂರಕವಾಗಿ ಇದೆಲ್ಲ ಆಗು ಹೋಗುಗಳು, ಚಿಕ್ಕದು, ಗಾಳಿಗೆ ಹೋಗೋದು, ಮಳೆ ಬೀಳೋದು, ಮರ ಬೀಳೋದು ಎಲ್ಲ ನಡೀತಾ ಇರ್ತದೆ. ಈಗ ಹೊಸ ಧ್ವಜವನ್ನು ಹಾಕಿ ಪುನಃ ಎತ್ತರಕ್ಕೆ ಹಾರಿಸ್ತೇವೆ. ದೇಶಕ್ಕೆ ಬೇಕಾಗುವಂಥ, ಧರ್ಮಕ್ಕೆ ಬೇಕಾಗುವಂಥ ಒಳ್ಳೆ ಕೆಲಸವನ್ನು ಇನ್ನು ಪುತ್ತೂರಿನಲ್ಲಿ ಈ ಟೀಕೆಗಳನ್ನು ನಾವು ಕಿವಿಗೆ ಕೊಡೋದಿಲ್ಲ. ಆ ಟೀಕೆ ನಮಗೆ ಗಮನವೂ ಇಲ್ಲ, ಅದಕ್ಕೆ ಕಿವಿಗೆ ಕೊಡೋದಿಲ್ಲ. ಮುಂದೆ ಕೂಡ ಇಂಥ ದೇಶ ಪ್ರೇಮದ ಕೆಲಸಗಳು, ಧರ್ಮದ ಕೆಲಸಗಳು, ಇದನ್ನೆಲ್ಲ ಉತ್ತೇಜನ ಕೊಡುವಂಥ ಕೆಲಸಗಳನ್ನು ಮಾಡ್ತೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.